ಬೆಳ್ತಂಗಡಿ ತಾಲೂಕು ವೇಣೂರಿನ ಕರಿಮಾಣಿಲು ಗ್ರಾಮದ ಬೋಳೂರು ಪರಿಸರದಲ್ಲಿ ಹಾಡು ಹಗಲೇ ದನವನ್ನ ಚಿರತೆ ಬಲಿ ಪಡೆದುಕೊಂಡಿದ್ದು ಜನ ಭಯಭೀತರಾಗಿದ್ದಾರೆ. ಬೋಳೂರು ಪಡ್ಲ ನಿವಾಸಿ ವೀರಪ್ಪ ಪೂಜಾರಿಯವರು ತಮ್ಮ ದನವನ್ನ ಮನೆ ಸಮೀಪದ ಬಯಲು ಪ್ರದೇಶದಲ್ಲಿ ಮೇಯಲು ಬಿಟ್ಟಿದ್ರು. ಸಂಜೆಯಾದರೂ ದನ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಮನೆಯವರು ಹುಡುಕಾಟ ನಡೆಸಿದ ವೇಳೆ ಸಮೀಪದ ಗುಡ್ಡದಲ್ಲಿ ಗಾಯಗೊಂಡ ದನದ ಮೃತದೇಹ ಪತ್ತೆಯಾಗಿದೆ. ಹಲವು ಸಮಯಗಳ ಹಿಂದೆ ಇದೇ ಪರಿಸರದಲ್ಲಿ ನಾಯಿ ದನಗಳನ್ನ ಬಲಿ ಪಡೆದುಕೊಂಡಿದ್ದ ಚಿರತೆ ಮತ್ತೆ ಕಾಣಿಸಿಕೊಂಡಿರಲಿಲ್ಲ. ಇದೀಗ ಮತ್ತೆ ಜನರಲ್ಲಿ ಭಯ ಮೂಡಿಸಿದ್ದು ವೇಣೂರು ಅರಣ್ಯ ಇಲಾಖೆಗೆ ದೂರನ್ನ ನೀಡಲಾಗಿದೆ.